ಹಾಯ್ ನಮಸ್ತೆ ವೀಕ್ಷಕರೇ, ಕಂದಾಯ ಅದಾಲತ್ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಹಾಗೆ ಕಂದಾಯ ಇಲಾಖೆ ಅಂದರೆ ಅದೊಂಥರ ಚಕ್ರವ್ಯೂಹ ಇದ್ದ ಹಾಗೆ. ಜನಸಾಮಾನ್ಯರು ಯಾರು ಕೂಡ ಅದರ ಹತ್ತಿರ ಸುಳಿಯೋದಕ್ಕೆ ಹೆದರ್ತಾರೆ. ಬಹಳ ಪ್ರಮುಖವಾಗಿ ಒಂದಷ್ಟು ಏಜೆಂಟ್ಗಳನ್ನು ಬಳಸಿಕೊಂಡು ತಮ್ಮ ಕೆಲಸವನ್ನು ಮಾಡ್ತಾರೆ. ಮತ್ತು ಅಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಎದುರಾದರೆ ಜನರು ಕೂಡ ಅದನ್ನು ವಿಮರ್ಶೆ ಮಾಡೋದಕ್ಕೆ ಹೋಗೋದಿಲ್ಲ. ಸುಖ ಸುಮ್ಮನೆ ಭಯಭೀತಿಗೆ ಒಳಗಾಗ್ತಾರೆ. ಈ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ನಾವು ಒಂದು ಕಾರ್ಯಕ್ರಮವನ್ನು ಮಾಡಿರುವಂಥದ್ದು ಕಂದಾಯ ಅದಾಲತ್. ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಹಿರಿಯರು ಮತ್ತು ಸಲಹೆಗಾರರನ್ನು ಇಟ್ಟುಕೊಂಡು ತಮ್ಮ ಒಂದಷ್ಟು ಪ್ರಶ್ನೆಗಳಿಗೆ ಅವರಿಂದ ಉತ್ತರವನ್ನು ದೊರಕಿಸಿಕೊಡತಕ್ಕಂಥ ಒಂದು ವಿನೂತನವಾದ ಪ್ರಯತ್ನವನ್ನು ಸ್ಪಂದನ ವಾಹಿನಿ ಮಾಡ್ತಾ ಇರುವಂಥದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು 9/11 ಸಮಸ್ಯೆಯ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ರಾಜ್ಯದಲ್ಲಿ ಬಹಳ ಪ್ರಮುಖವಾಗಿ ಇವತ್ತು ಚರ್ಚೆ ಆಗ್ತಾ ಇರುವಂಥದ್ದು 9/11 ಸಮಸ್ಯೆಯ ಬಗ್ಗೆ. ಆ 9/11 ಅಂದರೆ ಏನು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅದರ ಬಗ್ಗೆ ತಿಳಿಸಬೇಕು. ತಾವು ಒಂದು ವೇಳೆ ಅಂಥ ಸಮಸ್ಯೆಯಲ್ಲಿ ಸಿಲುಕಿದರೆ ಅಥವಾ ತಮಗೆ ಆ ಸಮಸ್ಯೆ ಎದುರಾಗಿದ್ದರೆ ಅದನ್ನು ಹೇಗೆ ಪರಿಹರಿಸಿಕೊಳ್ಬೋದು ಅನ್ನೋದರ ಬಗ್ಗೆ ನಮ್ಮಲ್ಲಿರತಕ್ಕಂಥ ಒಂದಷ್ಟು ಅತಿಥಿಗಳದಕ್ಕೆ ಉತ್ತರಿಸಲಿಕ್ಕಿದ್ದಾರೆ. ಇಬ್ಬರು ಅತಿಥಿಗಳನ್ನು ನಮ್ಮ ಸ್ಟುಡಿಯೋದಲ್ಲಿ ಬರಮಾಡಿಕೊಂಡಿದ್ದೇವೆ. ಮೊದಲನೇದಾಗಿ ಕೃಷ್ಣ ಹೆಬ್ಬಾರ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್ ನಮಸ್ತೆ. ಖ್ಯಾತ ಆರ್ಥಿಕ ಸಲಹೆಗಾರರು, ಕಂದಾಯ ಸಲಹೆಗಾರರು ಮತ್ತು ಸಿವಿಲ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಕೃಷ್ಣ ಹೆಬ್ಬಾರ್ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿಯಾಗಿ ಉಮೇಶ್ ಶೆಟ್ಟಿ ಕಳತೂರ್ ಅವರು ಯುವ ವಕೀಲರು ಮತ್ತು ಇಂತಹ ಕಂದಾಯ ಸಮಸ್ಯೆಗಳು ಎದುರಾದಾಗ ಅದನ್ನು ನ್ಯಾಯಾಲಯದ ಮೂಲಕ ಪರಿಹರಿಸಿಕೊಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸತಕ್ಕಂಥ ಕಳತೂರ್ ಉಮೇಶ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಉಮೇಶ್ ಶೆಟ್ಟಿ ಅವರಲ್ಲಿ ಕೇಳಬೇಕು, ಈ ಒಂದು 9/11 ಸಮಸ್ಯೆ ಇವತ್ತು ಎಲ್ಲ ಕಡೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ನಿನ್ನೆ ಐವನ್ ಡಿಸೋಜ್ ಅವರು ಹೇಳ್ತಾ ಇದ್ರು, ಅದು ರಾಜಕೀಯ ಕೆಸರೆರಚಾಟ ಇರ್ಬೋದು, ಇದು BJP ಅವರ ಅವಧಿಯಲ್ಲಿ ಆಯಿತು ಅಥವಾ ಕಾಂಗ್ರೆಸ್ಸಿನ ಅವಧಿಯಲ್ಲಿ ಆಯಿತು, ಆದರೆ ಅದರ ಕಷ್ಟವನ್ನು ಎದುರಿಸ್ತಾ ಇರೋರು ಜನಸಾಮಾನ್ಯರು. ಈ 9/11 ಅಂದರೆ ಏನು ಸಮಸ್ಯೆ ಏನದು? ಈ ಪಂಚಾಯತ್ ವ್ಯಾಪ್ತಿಗೆ ಬರುವಂಥ ಭೂಪರಿವರ್ತನೆ ಆದ ಜಮೀನುಗಳು ಏನುಂಟು, ಅದಕ್ಕೆ ಸಾಧಾರಣ ಹಲವಾರು ದಶಕಗಳಿಂದ ನಾವೆಲ್ಲ RTCಯನ್ನು ನಂಬಿಕೊಂಡು ಬರ್ತಾ ಇತ್ತು. ಭೂಪರಿವರ್ತನ ಆದ ಜಮೀನಿಗೂ RTCಗಳನ್ನು ಕೊಡ್ತಾ ಇದ್ರು. ಅದನ್ನೇ ಜನರು ಅದಕ್ಕೆ ಒಗ್ಗಿಕೊಂಡು ಹೋಗಿದ್ರು. ಈ 9/11 ಅಂತೇಳಿ ಮಾಡಿ ಈ ಪಂಚಾಯತ್ ವ್ಯಾಪ್ತಿಯ ಏನು ಭೂಪರಿವರ್ತನೆ ಆದ ಜಮೀನುಗಳುಂಟು ಅದಕ್ಕೆ RTCಯನ್ನು ತೆಗೆದ್ರು. ಏಕಾಏಕಿ 9/11 ಅಂತೇಳಿ ಮಾಡಿ ಈ ಸೊತ್ತು ಅಂತೇಳಿ ಮಾಡಿದ್ರು. ಈ ಎಲ್ಲಾ ಭೂಪರಿವರ್ತನೆ ಆದ ಜಮೀನುಗಳನ್ನ RTC ಮುಖಾಂತರ ಏನು ನಾವು ಲೋನಿಗೆ ಹೋಗ್ತಾ ಇತ್ತು, ಏನು ನಾವು ದಸ್ತಾವೇಜುಗಳನ್ನ ಮಾಡ್ತಾ ಇತ್ತು, ಅದನ್ನೆಲ್ಲ ಆ ಒಂದು ಡೇಟಿಗೆ, ಕಟ್ ಆಫ್ ಡೇಟಿಗೆ ಅದನ್ನು ತೆಗೆದ್ರು, 9/11 ಮಾಡಿದ್ರು. ಈ 9/11 ತಗೊಳ್ಬೇಕಾದ್ರೆ ಒಂದಷ್ಟು ಗೈಡ್ಲೈನ್ ಕೊಟ್ಟರು. ಅದು ಏಕಾಏಕಿ ಹೋಗಿ ನನ್ನೊಂದು 10 ಸೆನ್ಸ್ ಭೂಪರಿವರ್ತಿತ ಜಮೀನುಂಟು, ಅದರ ಬಗ್ಗೆ ನನಗೆ ಒಂದು 9/11 ಕೊಡಿ ಅಂತ ಹೇಳಿದ್ರೆ ಅಲ್ಲಿ ಕೊಡುವಂಥ ವ್ಯವಸ್ಥೆ ಇರಲಿಲ್ಲ. ಅದಕ್ಕೊಂದಷ್ಟು ಗೈಡ್ಲೈನ್ ಕೊಟ್ಟರು. ನೀವು 9/11 ಕೊಡಬೇಕಾದ್ರೆ ಸಿಂಗಲ್ ಲೇಔಟ್ ಬೇಕು, ಭೂಪರಿವರ್ತನೆ ಆದ ಆದೇಶ ಬೇಕು, ಅದು ಒಂದಷ್ಟು ಗೈಡ್ಲೈನ್ಸ್ ಕೊಟ್ಟರು. ಇದರಿಂದ ಈಗ ಜನರಿಗೆ ತೊಂದರೆ ಆಗಿದ್ದು ಈ ಒಂದು ಆ ಗೈಡ್ಲೈನ್ ಏನು ಕೊಟ್ಟಿದ್ದಾರೆ ಅದರಿಂದ ಇವತ್ತು ಜನರಿಗೆ ತೊಂದರೆ ಆಗಿದೆ. ಇವತ್ತು ಜಾತಿಯ ಅಥವಾ ನಮ್ಮ ಏನು ಜಾಗದ ಒಂದು ಏನು ಪತ್ರ ವ್ಯವಹಾರಗಳು ಆಗ್ತಾ ಇತ್ತು ಅಥವಾ ಒಂದು ಪತ್ರ ನಮ್ಮಲ್ಲಿ ದಾಖಲೆ ಏನಿತ್ತು RTC ಅಂತ ನಾವು ಹೇಳ್ತೇವೆ. 9/11 ಅಂದ್ರೆ ಯಾವುದೇ ಭೂ ಪರಿವರ್ತನೆಗೆ ಒಳಗಾಗದ ಜಾಗದ RTC ಇನ್ನು ಮುಂದೆ ಇರೋದಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ಭೂಪರಿವರ್ತನೆ ಆದ ಜಮೀನುಗಳಿಗೆ RTC ಇಲ್ಲ. ಈ 9/11 ಉದ್ದೇಶ ಏನು, ಪಂಚಾಯತ್ ರಾಜ್ ಆಕ್ಟ್ ನಲ್ಲಿ 9/11 ಉದ್ದೇಶ ಏನಿತ್ತು, ಖಾಲಿ ಡಿಮಾಂಡ್ ಮತ್ತೆ ಅಸೆಸ್ಮೆಂಟ್ ಟ್ಯಾಕ್ಸ್ ಅನ್ನ, ಈಗ ಭೂಪರಿವರ್ತನೆ ಆದ ಜಮೀನಿಗೆ ಪಂಚಾಯತ್ ವತಿಯಿಂದ ಒಂದಷ್ಟು ಟ್ಯಾಕ್ಸ್ ವಿಧಿಸಲಿಕ್ಕೆ ಒಂದು ಅವಕಾಶ ಉಂಟು. ಭೂಪರಿವರ್ತನೆ ಆದ ಜಮೀನಿಗೆ ಮಾತ್ರ. ಕೃಷಿ ಜಮೀನಿಗೆ ನಾವು ಏನು ತಿರುವೆ ಕಟ್ತಾ ಇತ್ತು, ಭೂಪರಿವರ್ತನೆ ಆದ ಆದೇಶಿಗೆ ಏನು ಸೊತ್ತುಗಳುಂಟು ಅದನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವರಿಗೆ ಒಂದು ತೆರಿಗೆ ವಿಧಿಸುವ ಒಂದು ಅವಕಾಶ ಉಂಟು. ಆ ತೆರಿಗೆ ವಿಧಿಸಲಿಕ್ಕೆ 2 ಫಾರ್ಮ್ ಮಾಡಿದ್ರು. ಒಂದರಲ್ಲಿ ಡಿಮಾಂಡ್ ಮಾಡಿದ್ರು, ಮತ್ತೊಂದರಲ್ಲಿ ಅಸೆಸ್ಮೆಂಟ್. ಅದೇ 9/11. ಈಗ ಇಷ್ಟೆಲ್ಲ ಸರಳವಾಗಿ ಅರ್ಥವಾಗುವ ಹಾಗೆ ಹೇಳಬಹುದು ಜನರಿಗೆ. ಈಗ ನನ್ನೊಂದು 10 ಸೆನ್ಸ್ ಜಮೀನು ಮೊದಲು ಕೃಷಿ ಭೂಮಿಗೆ ತಿರುವೆ ಅಂತ ಕಟ್ತಾ ಇತ್ತು. ಕೃಷಿ ಭೂಮಿಯನ್ನ ಪರಿವರ್ತಿಸಿ ಅದನ್ನ ನಾವು ವಾಣಿಜ್ಯ ಉದ್ದೇಶಕ್ಕೆ ಭೂಪರಿವರ್ತನೆ ಆದ ಕೂಡಲೇ ಅದಕ್ಕೆ ಒಂದು ಟ್ಯಾಕ್ಸ್ ಲೆವಿ ಮಾಡ್ಲಿಕ್ಕೆ ಅಧಿಕಾರ ಉಂಟು, ಪಂಚಾಯತ್ನವರಿಗೆ ಅಧಿಕಾರ ಉಂಟು. ಆದ್ರೆ ನಮ್ಮ ಈ ಅನ್ಡಿವೈಡೆಡ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ನಲ್ಲಿ ಯಾವುದೇ ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಕಳೆದ ಒಂದು 15-20-25 ವರ್ಷಗಳಿಂದ ಅದಕ್ಕೆ ತೆರಿಗೆ ಅಂತೇಳಿ ತಗೊಳ್ತಾ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಪಂಚಾಯತ್ ರೆಕಾರ್ಡ್ಗಳಲ್ಲಿ ಭೂಪರಿವರ್ತನೆ ಆದ ಏನು ಸೊತ್ತುಂಟು, ಜಮೀನುಂಟು, ಅದರ ಬಗ್ಗೆ ಯಾವುದೇ ದಾಖಲೆ ಇಲ್ಲ, ಪಂಚಾಯತ್ ನಲ್ಲಿ ಯಾವುದೇ ದಾಖಲೆ ಇಲ್ಲ. ಹಾಗಾಗಿ ಆ ತೆರಿಗೆಯನ್ನು ಕೂಡ ಕಲೆಕ್ಟ್ ಮಾಡ್ತಾ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ RTCಯನ್ನೇ ನಾವು ನಂಬ್ಕೊಂಡು ಬರ್ತಾ ಇತ್ತು. RTC ಕೊಡ್ತಾ ಇದ್ರು. ನಿಜವಾಗಿ RTC ಕೊಟ್ಟದ್ದು ತಪ್ಪು. ಭೂಪರಿವರ್ತನೆ ಯಾವಾಗ ಆಗ್ತದೆ ಆ ಸಂದರ್ಭದಲ್ಲೇ RTCಯನ್ನ ತೆಗಿಬೇಕಿತ್ತು, ಅದನ್ನ ತೆಗಿಲಿಲ್ಲ. ಕಳೆದ ಹಲವಾರು ದಶಕಗಳಿಂದ ನಾವು ಅದನ್ನೇ ನಂಬಿಕೊಂಡು ಬಂದದ್ರಿಂದ ಜನರೆಲ್ಲ ಅದಕ್ಕೆ ಒಗ್ಗಿಕೊಂಡಿದ್ರು. ಒಂದು ಫೈನ್ ಮಾರ್ನಿಂಗ್ ನಿಮ್ಗೆ RTC ಇನ್ನಿಲ್ಲ, 9/11 ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿದ್ರು. ಅದನ್ನ ಆಟೋಮೆಟಿಕ್ ಆಗಿ ಅದನ್ನ ಈ ಸೊತ್ತಿನಲ್ಲಿ ಅಳವಡಿಸಿಕೊಡ್ಬೇಕಿತ್ತು. ಈಗ ಎಲ್ಲಾ ಭೂ ಪರಿವರ್ತನಾದ ಜಮೀನುಗಳ ಒಂದು ಅಂಕಿಅಂಶವನ್ನ ಆಯಾ ಪಂಚಾಯತ್ಗೆ ಕೊಟ್ಟು ನೀವು ಅದನ್ನ
ನಿಮ್ಮ 911 ಅಳವಡಿಸಿ ಅಥವಾ ಈ ಸುತ್ತಿನಲ್ಲಿ ಅಳವಡಿಸಿ ರೈತರಿಗೆ ಅಥವಾ ಯಾರಾದ್ರ ಮಾಲೀಕರಿದ್ದಾರೆ ಅವರಿಗೆ 911 ಸುಮೋಟೋ ಕೊಡಿ. ಇಂಥ ಒಂದು ವ್ಯವಸ್ಥೆ ಬರ್ತಿದ್ರೆ ಪ್ರಾಯಶಃ ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಇರ್ಲಿಲ್ಲ, ಜನರು ನೆಮ್ಮದಿಯಿಂದ ಬರ್ತಾ ಇದ್ರು. ಅದನ್ನ ಬಿಟ್ಟು ಏನೋ ಒಂದು ಕಾಂಪ್ಲಿಕೇಟ್ ಮಾಡುವ ಇರುವಂತ ಪರಿಸ್ಥಿತಿ ಹೇಗಿದೆ ಇವತ್ತು ಅಂತ ಹೇಳಿದ್ರೆ, ಇವತ್ತು ಏನು ಗ್ರಾಮೀಣ ಪ್ರದೇಶದ ಭೂಪರಿವರ್ತನೆ ಆದ ಜಮೀನುಗಳ ಬಗ್ಗೆ ಏನು ವ್ಯವಹಾರ ಮಾಡಬೇಕಿತ್ತು, ಏನು ಅವರಿಗೆ ಅದರಲ್ಲಿ ಒಂದು ಲೋನ್ ಆಗಲಿ ಅಥವಾ ಇನ್ನೊಂದಾಗ್ಲಿ ಯಾವುದೇ ರೀತಿಯಲ್ಲಿ ಒಂದು ವ್ಯವಹಾರ ಮಾಡಬೇಕಾದ್ರೆ ಇವತ್ತು 911 ತಗೊಳ್ಳಿಕ್ಕೆ ಬಹಳಷ್ಟು ಕಷ್ಟ ಆಗ್ತಾ ಉಂಟು, ಬಹಳಷ್ಟು ಕಷ್ಟ ಆಗ್ತಾ ಉಂಟು. ನನ್ನ ಹತ್ರ ಒಂದು 40 ಸೆಂಟ್ಸ್ ಜಾಗ ಇದ್ರೆ ನಾನು ಅದನ್ನು 20 ಸೆಂಟ್ಸ್ ಮಾರಾಟ ಮಾಡ್ಲಿಕ್ಕೆ ಹೋದ್ರೆ 911 ಸಿಗ್ತಾ ಇಲ್ಲ. ಇವತ್ತು ಈ 911 ಅಂತ ಫಾರ್ಮ್ಯಾಟ್ ನೋಡಿದ್ರೆ ನೀವು ಒಂದಷ್ಟು ಅದರಲ್ಲಿ ಕಾಲಮ್ ಉಂಟು. ಯಾವುದೇ ಪಂಚಾಯತ್ PDOsಗಳಿಗೆ ಒಂದು ತಿಂಗಳ 2 ತಿಂಗಳ ಟ್ರೈನಿಂಗ್ ಕೊಡ್ಲಿಲ್ಲ, ಅವರಿಗೂ ಗೊತ್ತಿಲ್ಲ. ಇವತ್ತು ನಾವು ಹೋಗಿ ಅವರ ಹತ್ರ ಏನು ಅದರ ವಿಚಾರ ಕೇಳಿದ್ರೆ ಅವರಿಗೂ ಗೊತ್ತಿಲ್ಲ. ಏನು ತಂತ್ರಾಂಶ ಉಂಟು ಅದ್ರ ಬಗ್ಗೆ ಯಾವುದೇ ಕೂಡ ಒಂದು ಟ್ರೈನಿಂಗ್ ಅನ್ನ ಮಾಹಿತಿಯನ್ನ ಅವರಿಗೆ ಕೊಡ್ಲಿಲ್ಲ. ಹಾಗಾಗಿ ಜನರಿಗೆ ಇವತ್ತು ಮಾಹಿತಿಯ ಕೊರತೆ ಉಂಟು. ಇವತ್ತು ಯಾವ ರೀತಿ ನಮ್ಮಲ್ಲಿ ಬಂದ್ರು ಕೂಡ ನಮ್ಮ ಹತ್ರ ಕೂಡ ಮಾಹಿತಿ ಇಲ್ಲ. ಒಂದು 911 ಬಗ್ಗೆ ಕಳೆದ 1-2 ವರ್ಷದಲ್ಲಿ 50,000 ಸರ್ಕ್ಯುಲರ್ ಹೊರಡಿಸಿದ್ರು ಗವರ್ಮೆಂಟ್ನವರು. ಯಾಕಂದ್ರೆ ಮೂಲವಾಗಿ ಅವರು ಹೊರಡಿದ ಸರ್ಕ್ಯುಲರ್ ಅನ್ನು ಅಷ್ಟು ಒಂದು ಲೆಥರ್ಜಿಕ್ ಆಗಿ ಹೊರಡಿಸಿದ್ದಾರೆ. ಯಾವುದೇ ಒಂದು ಪಂಚಾಯತ್ ರಾಜ್ ಆಕ್ಟ್ ಆಗಲಿ, ಲ್ಯಾಂಡ್ ರೆವಿನ್ಯೂ ಆಕ್ಟ್ ಆಗಲಿ, ಕಂದಾಯಕ್ಕೆ ಸಂಬಂಧಪಟ್ಟ ಯಾವುದೇ ಕಾನೂನನ್ನು ಅಲ್ಲಿ ಗಣನೆಗೆ ತಗೊಳ್ಳದೆ 911 ಅಂತೇಳಿ ಮಾಡಿದ್ರು. ಅದಕ್ಕೆ ಮತ್ತೆ ಎಕ್ಸ್ಪ್ಲನೇಷನ್ ಕೊಡ್ತಾ ಸರ್ಕ್ಯುಲರ್ ಮೇಲೆ ಸರ್ಕ್ಯುಲರ್ ಕೊಡ್ತಾ ಇದ್ದಾರೆ. ಎಸ್ ಹೆಬ್ಬಾರ್ ಅವರು, ಇಲ್ಲಿ ಬಹಳ ಪ್ರಮುಖವಾಗಿ ಈ ಸಮಸ್ಯೆಯ ಮೂಲ ಎಲ್ಲಿದೆ ಈಗ ನೋಡಿ. ಇದಕ್ಕೆ ಹೇಗೆ ಸಮಸ್ಯೆ ಕ್ರಿಯೇಟ್ ಆಗೋದು, ಸರ್ಕಾರದಂತ ಸಮಸ್ಯೆ ಕ್ರಿಯೇಟ್ ಆಗೋದು. ಒಂದು ಕಾನೂನನ್ನು ಲಾಗು ಮಾಡುವಾಗ ಆ ಅಧಿಕಾರಿಗಳಿಗೆ ಲಾಗು ಮಾಡುವ ಅಧಿಕಾರಿ ಅದನ್ನು ಲಾಗು ಮಾಡಬೇಕಾದ್ರೆ ಒಬ್ಬ IAS ಆಫೀಸರ್ ಮಾಡುವಾಗ ಅದರ ಸಮಸ್ಯೆಗಳ ಬಗ್ಗೆ ಸಾಧಕ ಬಾಧಕಗಳನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಜನಸಾಮಾನ್ಯ ತಾನು ಹೋಗಿ ಒಂದು ಸರ್ಕಾರಿ ಆಫೀಸಿಗೆ ಹೋದ್ರೆ ಏನು ಕೆಲಸ ಮಾಡ್ಬೋದು, ತನ್ನ ಎಷ್ಟು ಶಕ್ತಿ ಅರ್ಥ ಮಾಡ್ಕೊಳ್ಳುವಷ್ಟನ್ನ IAS ಆಫೀಸರ್ ಮಾಡ್ಕೊಳ್ತಾ ಇಲ್ಲ. ಇವರು AC ರೂಮಲ್ಲಿ ಕೂತು ಒಂದು ಆರ್ಡರ್ ಇಂಪ್ಲಿಮೆಂಟ್ ಮಾಡ್ತಾರೆ. ಆ ಇಂಪ್ಲಿಮೆಂಟ್ ಆದ ಕಾನೂನುಗಳು ಜನಸಾಮಾನ್ಯ ಎಷ್ಟು ಅರ್ಥ ಆಗ್ತದೆ ಅನ್ನೋದನ್ನ ಇವತ್ತು ಆಲೋಚನೆ ಮಾಡ್ತಾ ಇಲ್ಲ. ಸಮಸ್ಯೆ ಎಲ್ಲಿಂದ ಕ್ರಿಯೇಟ್ ಆಗಿದೆ ನೋಡಿ. ನಮಗೆ ನಾವು ಸರಿಯಾಗಿದ್ದೆವು, ಇವರು ಈ 911 ತರದಿದ್ರೆ RTC ಸುಖದಲ್ಲಿದ್ದೆವು. ಈಗ ಜನಸಾಮಾನ್ಯ ನಮ್ಗೆ ಎಲ್ಲಿ ಏನು ನಮಗೆ ಇವತ್ತು RTC ಅಂದ್ರೆ ನೀವು ನಾನೊಂದು ಗ್ರಾಮೀಣ ಪ್ರದೇಶಕ್ಕೆ ಹೋದ್ರೆ ನಿಮ್ಮ ಆಸ್ತಿ ಒಂದು RTC ತೋರಿಸ್ತಾ ಇರೋಣ, ಅವರಿಗೆ ದಸ್ತಾವೇಜಿನ ಬಗ್ಗೆ ಯಾವುದೇ ನಾಲೆಜ್ ಇರೋದಿಲ್ಲ. ಈಗ ಅವ್ರು ಏನಾಗಿದೆ ಅಂದ್ರೆ ನನ್ನ ಹತ್ರ ಆಸ್ತಿ ಇಲ್ಲ, 911 ಆಸ್ತಿ ಅಷ್ಟು ವ್ಯಾಲ್ಯೂಯಬಲ್ ವಸ್ತು ಅನ್ನೋದ್ರ ಬಗ್ಗೆ ಅವ್ರಿಗೆ ಕೂಡ ಗೊತ್ತಿಲ್ಲ, ಒಂದು ಕಾಗದ ಪತ್ರವೇ ಇಲ್ಲ. ಅವರು ನನ್ನ ಪಟ್ಟೆ ಅಂದ್ರೆ RTC ಅಂತ ಹೇಳಿ ಪಹಣಿ ಪತ್ರ ಅಂತ RTC ಡಾಕ್ಯುಮೆಂಟ್ ಅಂತ ಅವ್ರ ಆಲೋಚನೆ ಇದೆ. ಅದಕ್ಕೆ ದೊಡ್ಡ ಮಟ್ಟದ ಘಾಸಿ ಆಗಿದೆ. ಜನಸಾಮಾನ್ಯರು ಮೊದಲಿದ ಒಂದು ಸಮಸ್ಯೆಯನ್ನ ನಾವು ಒಂದು ಇಂಪ್ಲಿಮೆಂಟ್ ಮಾಡುವಾಗ, ಒಂದು ಹೊಸ ಪ್ರೋಗ್ರಾಮ್ ಅನ್ನ ಕೊಡುವಾಗ ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಕೊಡಬೇಕು. 911 ಬಗ್ಗೆ ತಿಳುವಳಿಕೆ ಕೊಡ್ಲಿಕ್ಕೆ ಈ ಸರ್ಕಾರಿ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ, ಅವರಿಗೆ ತಿಳುವಳಿಕೆ ಇಲ್ಲ. ಈಗ ನನ್ನ ಮಿತ್ರ ಉಮೇಶ್ ಹೇಳಿದವಾಗ ಸರಿಯಾಗಲ್ಲ. ನಾನು ಯಾವುದೋ PDO ಹತ್ರ ಮಾತಾಡಿದ್ರೆ 911 ಬಗ್ಗೆ ಏನಂತ ಅವರಿಗೆ ಬಗ್ಗೆ ಗೊತ್ತಿರೋದಿಲ್ಲ. ಇವನ್ ನಾವು ಮತ್ತೆ ಸರ್ಕಾರ ಆಫೀಸಿಗೆ ಒಬ್ಬ ಜನಸಾಮಾನ್ಯ ಹೋದ್ರೆ ಅವನ ಮುಖ ಎತ್ತಿ ನೋಡುವ ಅಭ್ಯಾಸ ಕೂಡ ಏನಂದ್ರೆ ಅದು ಹೋದ ಕೂಡಲೇ 911 ಆಗುದಿಲ್ಲ ಅಂತ ಹೇಳೋ ಮಾತನ್ನು ಹೇಳಿಬಿಡ್ತಾರೆ. ಜನಸಾಮಾನ್ಯರು ಸರ್ಕಾರದ ಧೋರಣೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ಸ್ವಂತ ಸೂರಿನಡಿ ಬದುಕಬೇಕು ಹೇಳೋ ಒಂದು ಧೋರಣೆ ಇದ್ರೆ ಅಂದ್ರೆ ಭೂ ಪರಿವರ್ತನೆ ಸಂಪೂರ್ಣವಾಗಿ ನಿಂತು ಹೋಗಿದೆ ಅಂತ ಹೇಳ್ಬೋದು. ಭೂ ಪರಿವರ್ತನೆ ಆದ ಜಾಗಗಳಿಗೆ 911 ನಿಂತು ಹೋಗಿದೆ. ಭೂ ಪರಿವರ್ತನೆ ಆಗುದೇ ಕಷ್ಟ. ಈಗ ಒಬ್ಬ ಜನಸಾಮಾನ್ಯ ಹೋದ ಕೂಡಲೇ ಹೇಳ್ತಾನೆ ಎಷ್ಟು ಭೂ ಪರಿವರ್ತನೆ ಆಗುದಿಲ್ಲ, ಸಾಧ್ಯ ಇಲ್ಲ, ಆ ಸ್ಕೆಚ್ ಬೇಕು ಈ ಸ್ಕೆಚ್ ಬದಬೇಕು 10 ಹೇಳುವಾಗ ಅವನು ಹೇಳಿದ ನನಗೆ ಬೇಡಪ್ಪ ಇದು, ನಾನು ಮನೆ ಕಟ್ಟುದೇ ಬೇಡ ಅಂತ. ಆದ್ರೆ ಸರ್ಕಾರದ ಏನ್ ಹೇಳ್ತದೆ, ಒಂದು ಸೈಡ್ ಹೇಳ್ತದೆ ಎಲ್ಲರೂ ಸ್ವಂತ ಬಸ್ಸು ರೆಡಿ ಇರಬೇಕು, ಸ್ವಂತ ಮನೆ ಬೇಕು ವ್ಯಕ್ತಿಗಳಿಗೆ, ಅವನ ಸ್ವಂತ ಮನೆ ಬದುಕಬೇಕು ಅಂತೇಳಿ ಜನಸಾಮಾನ್ಯ ಆಸೆ ಕೂಡ. ಯಾಕೆ ನನ್ನಂತ ಒಬ್ಬ ವ್ಯಕ್ತಿ ಆಸೆ, ನನಗೊಂದು ಸ್ವಂತ ಸೂರು ಬೇಕು ಅಂತೇಳಿ, ಅದು ಗುಡಿಸ್ಲಿ ಇರಲಿ ಬಂಗ್ಲಿ ಇರಲಿ ನನಗೊಂದು ಮನೆ ಸ್ವಂತ ಬೇಕಂತೇಳಿ ಈ ಸರ್ಕಾರಗಳೆಲ್ಲ ಕಾನೂನುಗಳನ್ನು ಮಾಡಿ ಅದರೆಲ್ಲ ಆಗದಿರುವಾಗ ಎಲ್ಲ ವ್ಯವಸ್ಥೆ ಮಾಡ್ತಾ ಉಂಟು. ನನ್ನ ಲ್ಯಾಂಗ್ವೇಜ್ ಹೇಳೋದಾದ್ರೆ ಟೇಬಲ್ ಸುತ್ತಲಿ 4 ಟೇಬಲ್ ಬರಲಿ ಅಂತೇಳಿ, ಒಂದು 4 ಟೇಬಲ್ ಬರಲಿ, 4 ಟೇಬಲ್ ಬಂದಗಳು ಒಂದೇ ಬೇಡ ಅಂತ ಬಿಡ್ತಾನೆ, ಇನ್ನೆಲ್ಲ ದಮ್ಮಯ್ಯ ಸ್ವಾಮಿ ಏನಾದ್ರು ಮಾಡಿ ಕೊಡಿ ಅದಕ್ಕೆ ನಿಮ್ಗೆ ಏನು ಕೊಡಬೇಕು ಅಂತ ಹೇಳೋದು ಭಾವನೆ ಬರ್ತಾರೆ ಅಂತ ಹೇಳೋದು ನನ್ನ ಇದು. ಆ ಬ್ಯೂರೋಕ್ರೆಟಿಕ್ ಸಿಸ್ಟಮ್ ಆಗಿದೆ ನೋಡಿ. ನಾನೊಂದು ಅಧಿಕಾರಿ ಆಗಿದ್ದಿದ್ರೆ ಜನಸಾಮಾನ್ಯ ಅದ್ರ ಸುಲಭವನ್ನ ಕಾನೂನು ಸುಲಭವಾಗಿ ಹೇಳಿಕೊಡ್ಬೇಕು. ಅವ ಬಂದ ಕೂಡಲೇ ಬರುವಾಗ ಖುಷಿಯಲ್ಲಿ ಹೇಗೆ ಬಂದು ಅದೇ ಖುಷಿಯಲ್ಲಿ ಹೋಗ್ಬೇಕು. ಈ ಒಂದು ಸಮಸ್ಯೆ ಎಲ್ಲೆಲ್ಲಿ ಇದೆ ಹೆಬ್ಬಾರ್ ಅವರೇ? ಇದು ಇಡೀ ಕರ್ನಾಟಕನೋ ಅಥವಾ ಇಡೀ ದೇಶದಲ್ಲೂ ಎಲ್ಲೆಲ್ಲಿ ಇದೆ ಈ ಸಮಸ್ಯೆ? ಇದು ಸಮಸ್ಯೆ ನಮಗೆ ಸ್ಪೆಷಲ್ ಆಗಿ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಅವಿಭಾಗ ದಕ್ಷಿಣ ಕನ್ನಡ ಜಿಲ್ಲೆ ಜಾಸ್ತಿ ಇದೆ. ಯಾಕಂದ್ರೆ ನಾವಿಲ್ಲಿ ಎಕರೆಗಟ್ಟಲೆ ಜಾಗ, ನಾವು ತುಂಡು ಭೂಮಿಯವರು, ನಮ್ಮ ಭೂಪ್ರದೇಶವು ಮತ್ತು ಸಣ್ಣ ಹಿಡುವಳಿ, ನಾವು ಸಣ್ಣ ಹಿಡುವಳಿ, ನಾವು ನಮ್ಮ ತುಂಡು ಭೂಮಿಗಳು, ನಮಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಇದರಿಂದ. ಈಗ ಅಲ್ಲಿ ಎಕರೆಗಟ್ಟಲೆ ಜಾಗಗಳಿದೆ, ಅದು ಸರ್ಕಾರ ಈಗ ಬೆಂಗಳೂರು ಅಂತ ನಗರಗಳಲ್ಲಿ ಗ್ರಾಮೀಣ ಪ್ರದೇಶ ಜಾಗವನ್ನು ಕೂಡ ಸರ್ಕಾರ BDO ಪರ್ಚೇಸ್ ಮಾಡ್ತಾರೆ, ಅವ್ರು ಲೇಔಟ್ ಮಾಡಿ ಕೊಡ್ತಾರೆ. ಇಲ್ಲಿ ಹಾಗಲ್ಲ, ಇಲ್ಲಿ ನಾವು ಯಾರೋ ಒಂದಿಷ್ಟು ಜನ 1 ಎಕರೆ ಜಾಗ 2 ಎಕರೆ ಜಾಗ ತುಂಡು ಮಾಡಿ ಮಾಡ್ತಾನೆ. ಏನು ಟೌನ್ ಪ್ಲಾನಿಂಗ್ ಅಥವಾ ಇದೇನು ಸಮಸ್ಯೆ ಕೊಡ್ತಾ ಇದೆ ಅಂದ್ರೆ, ತಂದೆ ಆಸ್ತಿಯನ್ನು ಕೂಡ ನಾನು ಈಗ ಉಡುಪಿ ನಗರದಲ್ಲಿ ತಂದೆ ಆಸ್ತಿಯನ್ನು ಪಾಲು ಮಾಡಿಕೊಂಡ್ರೆ ಕೂಡ ನಾನು ನಗರ ಕನ್ವರ್ಷನ್ ಆದ ಜಾಗ ಆದರೆ 45% ವರೆಗೆ ಸರ್ಕಾರಕ್ಕೆ ಬಿಟ್ಟು ಕೊಡುವಂಥ ಒಂದು ವ್ಯವಸ್ಥೆ ಇದೆ.
ಓಹೋ, ಇದು ಏನು ಸಮಸ್ಯೆ ಅಂದ್ರೆ ನೋಡಿ, ಒಂದು ಸೆನ್ಸಿಗೆ 2 ಲಕ್ಷ 3 ಲಕ್ಷ ಇರ್ತದೆ. ಇಲ್ಲಿ 41 ಎಕರೆ ಜಾಗದಲ್ಲಿ ನನ್ನ ತಂದೆಯ ಜಾಗವನ್ನು ನಾವು 3 ಜನ ಅಣ್ಣ ತಮ್ಮ ಪಾಲು ಮಾಡಿಕೊಂಡ್ರೆ 45% ಜಾಗವನ್ನು ನಾವು ಕೊಡ್ಬೇಕು. ನನ್ನ ತಂದೆಗೆ ಸರ್ಕಾರ, ನನಗೆ ದೊಡ್ಡ ಪಾಲ್ದಾರ ಸರ್ಕಾರ, ನಾವು ಸಣ್ಣ ಪಾಲ್ದಾರರು ಅಲ್ವಾ? ಹಾಗೆ ಇದು ಅಲ್ವಾ ಉಮೇಶ್? ಈಗ 45% ಜಾಗವನ್ನು ಸರ್ಕಾರಕ್ಕೆ ಬಿಟ್ಟುಕೊಟ್ಟು, ರಸ್ತೆ ಇರ್ಬೋದು, ಗಾರ್ಡನ್ ಇರ್ಬೋದು, ಅಲ್ಲಿ ಈಗ ನಾಳೆ ಅದು ಈಗ ಬಿಟ್ಟುಕೊಟ್ಟ ಜಾಗದ ಗತಿ ಏನಾಗಿದೆ? ಯಾರನ್ನ ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ, ಅದು ಯಾವ ತರ ಉಪಯೋಗ ಆಗ್ತಾ ಇದೆ ಸರ್ಕಾರಕ್ಕೆ, ಅದರಿಂದ ಜನಸಾಮಾನ್ಯರಿಗೆ ಅದು ಏನೂ ಇಲ್ಲ. ನೋಟಿಫಿಕೇಶನ್ ಆಗ್ತದೆ, ಇನ್ಯಾವನೊಂದು ಹಗರಣ ಆಗ್ತದೆ, ಇನ್ಯಾವನೊಂದು ಕೂತ್ಕೊಳ್ತದೆ, ಇನ್ಯಾವನು ತಿಂತಾನೆ. ಅದರ ಬದಲು ಅದನ್ನ ಈಗ ನಗರಸಭೆ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಮಿನಿಮಮ್ ರೋಡ್ 25 ಫೀಟ್ ರೋಡ್, ಒಂದು ರೋಡ್ ಇಂಪಾರ್ಟೆಂಟ್, ಒಂದು ರೋಡನ್ನು ಬಿಡಬೇಕಂತದ್ದು ಒಂದು ಮಾಡಬೇಕು. ಅಥವಾ ಬಯಲು ಪ್ರದೇಶ 10 ಎಕರೆ ಜಾಗ ಲೇಔಟ್ ಮಾಡ್ತೀರಿ, ಆಗಲ್ಲ 10 ವರ್ಷ ಲೇಔಟ್ ತುಂಡು ಭೂಮಿ ಮಾಡೋದಿಲ್ಲ. ಆದರೆ ನೀವು ಅದಕ್ಕೆ 1 ಎಕರೆ ಜಾಗವನ್ನು ಗಾರ್ಡನ್ನು ಅಥವಾ ಬಯಲು ಪ್ರದೇಶವು ಪಾರ್ಕಿಂಗು ಮಾಡಬೇಕು. ಈ 15% ಜಾಗದಲ್ಲಿ 20% ಜಾಗದಲ್ಲಿ ಬಯಲು ಪ್ರದೇಶ 2% ಜಾಗ ಬಿಡಿ, ಅದು ಗಾರ್ಡನ್ ಮಾಡಿ, ಅಲ್ಲಿ ಇನ್ನೊಂದು ಮಾಡಿ, ಯಾರು ಮಾಡ್ತಾರೆ? ಅದು ಆಗ್ತದ? ಜನರಿಗೆ ನಾವು ಅನುಕೂಲ ಮಾಡಲಿಕ್ಕೆ ಸರ್ಕಾರ ಇರಬೇಕೆ ವಿನ ಅನಾನುಕೂಲ ಮಾಡಲಿಕ್ಕೆ ಇರಬಾರ್ದು. ಒಂದು ಗೌರ್ಮೆಂಟ್ ಆಫೀಸ್ ಹೋದ ಕೂಡಲೇ ನಿಮಗೆ ಆಗುದಿಲ್ಲ ಹೋಗಿ ಅಂತ ಹೇಳುವ ಒಂದು ಭಾವನೆಯನ್ನೇ ಪ್ರತಿಯೊಬ್ಬರು ಮಾತಾಡ್ತಾರೆ. ಒಂದು ಸರ್ಕಾರಿ ಆಫೀಸ್. ಹಾಗಾದ್ರೆ ಈ ಸಮಸ್ಯೆ ಬಹಳ ಪ್ರಮುಖವಾಗಿರುವಂತದ್ದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ. ಯಾಕೆ ಅಷ್ಟು ಪ್ರಮುಖವಾಗಿದೆ ಅಂತ ಹೇಳಿದ್ರೆ, 2 ಜಿಲ್ಲೆಗೆ ಮಾತ್ರ ಈ 9/11 ಬಿಸಿ ತಟ್ಟಿದೆ, ಬೇರೆ ಎಲ್ಲಿಯೂ ಇಷ್ಟು ತೀವ್ರತೆ ಸಮಸ್ಯೆ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೆಲ್ಲ ಭೂ ಪರಿವರ್ತನೆ ಆಗದೇ ಇದ್ದ ಜಮೀನು ಉಂಟು ಅದೆಲ್ಲ ಕೃಷಿ ಜಮೀನು ಅಂತ ಹೇಳಿ ಟ್ರೀಟ್ ಆಗಿದೆ. ಈಗ ನಾವು ಅಲ್ಲಿ ಆಚೆ ಕಡೆ ಹೋದ್ರೆ ಅಲ್ಲಿ ಭೂ ಪರಿವರ್ತನೆ ಆದ ಜಮೀನಿಗೆ RTC ಕೊಡ್ತಾನೆ ಇರಲಿಲ್ಲ. ಹಲವಾರು ದಶಕಗಳಿಂದ ಇವತ್ತು ಯಾವುದೇ ಬಯಲು ಸೀಮೆಗೆ ಹೋದ್ರೆ ನೀವು ಕರ್ನಾಟಕದಲ್ಲೇ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಎಷ್ಟೆಲ್ಲ 1000 ಗಟ್ಟಲೆ ಎಕರೆ ಜಾಗ ಉಂಟು, ಅದಕ್ಕೆ RTC ಇಲ್ಲ. ಅವರು ಆ ಪಂಚಾಯತ್ ಖಾತವನ್ನೇ ಅವಲಂಬಿಸಿಕೊಂಡು ಬಂದಿದ್ದಾರೆ. ಆದ್ರೆ ಈ ಎರಡು ಜಿಲ್ಲೆಯಲ್ಲಿ ಮಾತ್ರ ನಾವು ಹಲವಾರು ದಶಕಗಳಿಂದ ಭೂ ಪರಿವರ್ತನಾದ ಜಮೀನುಗಳಿಗೂ ಕೂಡ RTC ಅನ್ನೇ ನಾವು ನಂಬಿಕೊಂಡು ಬಂದವರು. ಆದ್ರೆ ಒಂದು ವ್ಯವಹಾರ ಆಗುವಾಗ ಅವರು ಹೇಗೆ ವ್ಯವಹಾರವನ್ನು ಮಾಡಿಕೊಳ್ತಾರೆ? RTC ಇಲ್ಲ ಅಲ್ಲ, ಪಂಚಾಯತ್ ಖಾತೆಯಲ್ಲಿ ವ್ಯವಹಾರ ಆಗ್ತಾ ಇತ್ತು ಅಲ್ಲಿ. ಹಾಗಾಗಿ ಅವರಿಗೆ ಆಲ್ರೆಡಿ ಪಂಚಾಯತ್ ಖಾತೆ ಉಂಟು. 9/11 ಖಾಲಿ ಕೊಟ್ಟರೆ ಸರಿ, ಪಂಚಾಯತ್ ಖಾತೆಯಲ್ಲಿ ಅದನ್ನು ಅಳವಡಿಸಿಕೊಡುವಂತದ್ದು ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಈ 2 ಜಿಲ್ಲೆಯಲ್ಲಿ ಇಡೀ ಭೂ ಪರಿವರ್ತನೆ ಆದ ಜಮೀನುಗಳನ್ನ ಸುರಿಗೆ ಪಂಚಾಯತ್ ಖಾತೆಯಲ್ಲಿ ಅಳವಡಿಸಿಕೊಂಡು ಮತ್ತೆ 9/11 ಕೊಡುವಂಥದ್ದು. ಅಳವಡಿಸಿಕೊಳ್ಳಲಿಕ್ಕೆ ಒಂದಷ್ಟು ಗೈಡ್ ಲೈನ್ ಕೊಟ್ಟದ್ದು. ಈಗ ಅಲ್ಲಿ ಅಂತದ್ದು ಸಮಸ್ಯೆ ಇಲ್ಲ. ಬೇರೆ ಈ ಸಮಸ್ಯೆಗಳನ್ನ ಹೇಳಲಿಕ್ಕೆ ನಮ್ಮ ಜನಪ್ರತಿನಿಧಿಗಳು ಫೇಲ್ ಆಗಿದ್ದಾರೆ ಅಂತ ನಾನು ಹೇಳುವಂತ. ಅಸೆಸ್ಮೆಂಟ್ ಕೂಡ ಆಗಬೇಕು. ಒಂದು ಜಾಗಕ್ಕೆ ಇಂತಿಷ್ಟು ಟ್ಯಾಕ್ಸ್ ಅನ್ನೋದನ್ನ ಇಲ್ಲಿ ಉಡುಪಿ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಫಿಕ್ಸ್ ಆಗಲಿಲ್ಲ. ಈಗ ಹಳೆಯೂರು ಗ್ರಾಮ ಪಂಚಾಯತ್ ಇಂತಿಷ್ಟು ಸೆನ್ಸಿಗೆ ಇಂತಿಷ್ಟು ರೇಟು, ಇಂತಿಷ್ಟು ಟ್ಯಾಕ್ಸ್ ಅಸೆಸ್ ಮಾಡಿ ಇಂತಿಷ್ಟು ಬರ್ರಿ, ಮೂಡುವಾಲೆಯವರಿಗೆ ಇಷ್ಟು ಅಥವಾ ಬೆಳ್ಳಗಿಷ್ಟು ಅಂತ ಇವತ್ತು. ಅದರಿಂದಾಗಿ ಎಲ್ಲ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಸೆಸ್ಮೆಂಟ್ ಆಗ್ತಾ ಇರೋದ್ರಿಂದ ಇದಕ್ಕೆ ಡಿಲೇ ಆಗ್ತಾ ಉಂಟು. ಈಗ ಇವರಿಗೆ ಒಂದು 9/11 ಫೀಡ್ ಮಾಡಲಿಕ್ಕೆ, ಕಂಪ್ಯೂಟರ್ ಫೀಡ್ ಮಾಡಲಿಕ್ಕೆ 1 ರಿಂದ 1.5 ಗಂಟೆ ಬೇಕು. ಹೌದು, ಒಂದು ಆರ್ಡರ್ ಕೊಟ್ಟು ಆಮೇಲೆ ಅದರ ಇಂಪ್ಲಿಮೆಂಟ್ ಇನ್ನೊಂದು ಆರ್ಡರ್ ಹೋಗಿ, ಹಾಗೆ ಇದೆಲ್ಲ ಡಿಲೇ ಆದನ್ನು ಒಂದು ದಿನಕ್ಕೆ 10 ಫೈಲ್ ಬಂದರೆ PDOಗೆ ಅದನ್ನ 10 ಫೈಲನ್ನು ಸರಿ ಮಾಡೋದಾ ಬೇರೆ ಕೆಲಸ ಮಾಡೋದಾ? ಹಾಗೆ ಪೆಂಡಿಂಗ್ ಆಗುತ್ತವೆ. ಪೆಂಡಿಂಗ್ ನಾಳೆ ಬನ್ನಿ ನಾಡ್ದು ಬನ್ನಿ 4 ಸರಿ ಆದ ಕೂಡಲೇ ಒಂದೇದಾಗಿ ನಾವು ಪರವರಿಂದ ಬರ್ತಾರೆ, ಅವರಿಗೆ ಸಾಕಾಗಿರ್ತದೆ, ಇನ್ಯಾವನು ಏಜೆಂಟ್ ಹಿಡಿತಾರೆ. ಇದರ ನೇರ ಪರಿಣಾಮ ಏನಿದೆ ಕೃಷ್ಣ ಹೆಬ್ಬಾರ್ ಅವರು? ಜನರ ಮೇಲೆ ನೇರ ಪರಿಣಾಮ ಈ ಸಮಸ್ಯೆಯಿಂದ ಯಾರು ಈಗ 3 ವರ್ಷಗಳಿಂದ ಮನೆ ಕಟ್ಟೋದಿಕ್ಕೆ ಆಗ್ತಾ ಇಲ್ಲ. ಜಾಗ ಬೇರೆಯವರಿಗೆ ಪರಭಾರೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಜಾಗದ ಮೇಲೆ ಲೋನ್ ತೆಗೆಯೋದಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಸಂಪೂರ್ಣವಾಗಿ ಈ ಕಾಯ್ದೆ ಸ್ಥಗಿತಗೊಂಡಿದೆ ಅಂತ ಹೇಳ್ತಾನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂದ್ರೆ ರಿಯಲ್ ಎಸ್ಟೇಟ್ ಉದ್ಯಮವೇ ಒಂದು ರೀತಿಯಲ್ಲಿ ಸ್ಥಗಿತಗೊಂಡಿದೆ. ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಮಾತ್ರ ಅಲ್ಲ, ಈಗ ಯಾವ್ದು ಈಗ ನನ್ನ ಅವಶ್ಯಕತೆಗೆ, ಈಗ ನನ್ನ ಹತ್ರ ಭೂ ಪರಿವರ್ತಿತ ಜಮೀನು ಅನ್ನುವಂಥದ್ದು ನನಗೊಂದು ಅದು ಸೆಕ್ಯೂರಿಟಿ ಇದ್ದಾಗೆ. ನನ್ನ ಮನೆಯಲ್ಲಿ ಯಾರಿಗಾದ್ರೂ ಸೌಖ್ಯವಿಲ್ಲ ಅಥವಾ ನನ್ನ ಮನೆಯಲ್ಲಿ ಯಾರ ಹೆಣ್ಮಕ್ಳಿಗೆ ಒಂದು ಮದುವೆ ಮಾಡ್ಲಿಕ್ಕೆ ಅದನ್ನ ಅದರಲ್ಲಿ ಲೋನ್ ಮಾಡಿ ಒಂದು ತೆಗೆಯುವ ಅಂತ ಹೇಳಿದ್ರೆ ಅಂತ ಅವಕಾಶವಿಲ್ಲ. ಈಗ ಉಪ್ಪಿನಕಾಯಿ ಹಾಗೆ ಆಗಿದೆ. ಗುಡ್ಡೆ ಬಿದ್ದುಕೊಂಡಾಗಿದೆ, ನಮ್ಮಲ್ಲಿ ಗುಡ್ಡೆ ಬಿದ್ದುಕೊಂಡಿದೆ, ಬಿದ್ದಾಗಿ ನಮಗೆ ಜನಕ್ಕೆ ಉಪಯೋಗ ಆಗ್ತಾ ಇಲ್ಲ. ಸೊ ಇದನ್ನ ಸಾಫ್ಟ್ ಮಾಡೋದ್ರಿಂದ ಈಗ ನಿನ್ನೆಯವರು ಇವತ್ತು ಮಾನ್ಯ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನ ನಮಗಿನ್ನು ಆರ್ಡರ್ ಕಾಪಿ ಬರಲಿಲ್ಲ, ಬೇರೆ ಆರ್ಡರ್ ಕಾಪಿಗಳ ಮತ್ತಿದೆ. ಇವರು ಯಾಕೆ ಮಾಡುವಾಗಲೇ ಕಾನೂನು ಮಾಡುವಾಗಲೇ ಸರಿಯಾಗಿ ಮಾಡಿದೆ, ಪ್ರತಿ ಸರಿ ಇಂಪ್ಲಿಮೆಂಟ್ ಮಾಡಿ ಕಾನೂನು ಯಾರ ಅವಧಿಯಲ್ಲಿ ಆಯ್ತು ಅಂತ ಹೇಳ್ಬೋದಾ ಕೃಷ್ಣ? ಇದು ಕಳೆದ ಈಗ 4-5 ಯಾವುದೇ ರಾಜಕೀಯ ಉದ್ದೇಶಗಳಲ್ಲ, ನೇರವಾಗಿ ಈ ಅವಧಿಯಲ್ಲಿ ಆಗಿದೆ. ಈಗ ಈ 9/11 ಅನ್ನುವಂಥದ್ದು ಇಂಟ್ರೊಡ್ಯೂಸ್ ಆದದ್ದು ಬಿಜೆಪಿ ಸರ್ಕಾರ ಇರುವಾಗಲೇ ಇಂಟ್ರೊಡ್ಯೂಸ್ ಆದದ್ದು. ತದನಂತರ ಅದನ್ನು ಅದರ ಆ ಒಂದು ಜಟಿಲತೆ ಇನ್ನೂ ಕೂಡ ತೀವ್ರತೆ ಆಯ್ತು, ಅದು ಇಂಪ್ಲಿಮೆಂಟ್ ಆಗಲಿಲ್ಲ. ಈಗಿನ ಸರ್ಕಾರದಿಂದ ಕೂಡ ಅದಕ್ಕೆ ಒಂದು ಪರಿಹಾರ ಅಂತೇಳಿ ನಮಗೆ ಸಿಗ್ಲಿಲ್ಲ ಜನಸಾಮಾನ್ಯರಿಗೆ. ನಾನು ಇವತ್ತು ಅದನ್ನು ನೇರವಾಗಿ ಹೇಳ್ತೇನೆ. ಇವತ್ತು ಇವತ್ತು 2 ಜಿಲ್ಲೆಗಳ ಜನಸಾಮಾನ್ಯರ ಸಮಸ್ಯೆ ಉಂಟು. ಈ ನೀವು ಹೇಳಿದಾಗ ಇದು ತುಂಡು ಭೂಮಿಗಳದ್ದು ಒಂದು ಪ್ರದೇಶ. ಈ ಪ್ರದೇಶಕ್ಕೆ ಬೇರೆ ರೀತಿಯ ಒಂದು ಭೌಗೋಳಿಕ ಹಿನ್ನೆಲೆ ಇದೆ, ಬೇರೆ ರೀತಿಯ ಒಂದು ಭೌಗೋಳಿಕ ವ್ಯಾಪ್ತಿಯಲ್ಲಿ ಒಳಗೊಂಡ ಈ ಪ್ರದೇಶಕ್ಕೆ ಯಾವ ರೀತಿಯಲ್ಲಿ 9/11 ಅನ್ನು ನಾವು
ಅಳವಡಿಸಬೇಕು, ಇದನ್ನು ಯಾವ ರೀತಿಯಲ್ಲಿ ಮಾರ್ಪಾಡು ಮಾಡಬೇಕಿತ್ತು, ಯಾವ ರೀತಿಯಲ್ಲಿ ಇದನ್ನು ಜನಸಾಮಾನ್ಯರಿಗೆ ಒಂದು ರೀತಿಯಲ್ಲಿ ಒಳ್ಳೆಯದಾದ ರಾಜಕಾರಣಿಗಳಿಗೆ ಆ ದೂರದೃಷ್ಟಿತ್ವವೇ ಇಲ್ಲ ಅಂತ ಕಾಣ್ತಾ ಆಗ್ಲಿಲ್ಲ. ಹಾಗಾಗಿ ಇವತ್ತು ಜನಸಾಮಾನ್ಯರು ಇವತ್ತು ದಿನೇ ದಿನ ಇದರ ಈ ಒಂದು ಸಮಸ್ಯೆ ತೀವ್ರತೆ ಇನ್ನು ಹೆಚ್ಚಾಗ್ತಾ ಹೋಗ್ತದೆ. ಇವತ್ತು 9/11 ನಾನು ತಗೊಂಡೆ, ನಾನು 9/11 ತಗೊಂಡ ಒಂದು ಸ್ವತ್ತನ್ನು ನಾನು ಮಾರಾಟ ಮಾಡಿದಾಗ 9/11 ಪರ್ಚೇಸರ್ನ ಹೆಸರಿಗೆ ದಾಖಲಾಗಬೇಕು. ಅದಕ್ಕೆ ಯಾವುದೇ ರೀತಿಯಲ್ಲಿ ಗೈಡ್ಲೈನ್ ಕೊಡ್ಲಿಲ್ಲ. ಇವತ್ತು RTC ದಾಖಲಾಗ್ಲಿಕ್ಕೆ ಒಂದು ಮ್ಯೂಟೇಷನ್ ಪ್ರಕ್ರಿಯೆ ಅಂತ ಹೇಳಿತ್ತು. ಆ ಮ್ಯೂಟೇಷನ್ಗೆ ಯಾರಾದ್ರೂ ಆಕ್ಷೇಪ ಹಾಕಿದ್ರೆ ಅದಕ್ಕೊಂದು DMR ಪ್ರಕ್ರಿಯೆ ಅಂತ ಹೇಳಿತ್ತು. ಬಟ್ ಇಲ್ಲಿ ಯಾರಾದ್ರೂ ಈ ಒಂದು 9/11 ಇನ್ನೊಂದು ಹೆಸರಿಗೆ ಖರೀದಾರನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಯಾರಾದ್ರೂ ಒಬ್ಬ ಆಕ್ಷೇಪ ಹಾಕಿದ್ರೆ ಅದನ್ನು ಯಾರು ಎನ್ಕ್ವೈರಿ ಮಾಡಬೇಕು? ಅದಕ್ಕೆ ಅಪೆಲೇಟ್ ಅಥಾರಿಟಿ ಯಾವುದಿಲ್ಲ. ಯಾವ ರೀತಿಯಲ್ಲಿ ಇವತ್ತು ಈ ಸೆಕ್ರೆಟರಿ ಲೆವೆಲ್ ನಲ್ಲಿ ಸರ್ಕ್ಯುಲರ್ಗಳನ್ನು ಹೊರಡಿಸ್ತಾರೆ, ಅವರಿಗೆ ಈ ಗ್ರೌಂಡ್ ರಿಯಾಲಿಟಿಯೇ ಗೊತ್ತಿಲ್ಲ. ಈ ಪ್ರಾಕ್ಟಿಕಲ್ ಆಗಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಜನಸಾಮಾನ್ಯರಿಗೆ ಏನ್ ತೊಂದರೆ ಆಗ್ಬಹುದು ಅದರ ಒಂದು ಪರಿಜ್ಞಾನವೇ ಇಲ್ಲ. ಹಾಗಾಗಿ ಇದೆಲ್ಲ ಸಮಸ್ಯೆಗಳು ಕಾನೂನ ಇಂಪ್ಲಿಮೆಂಟ್ ಮಾಡುವಾಗ ತೊಂದರೆ ಆಗ್ತದೆ. ಅದಕ್ಕೆ ಅವ್ರು ಇನ್ನೊಂದು ಸರ್ಕ್ಯುಲರ್ ಕೊಡ್ತಾರೆ, ಅದನ್ನು ಕೂಡ ಸರಿಯಾಗಿ ಇವತ್ತು ಆ ಸರ್ಕ್ಯುಲರ್ ಗಳ ಒಂದು ನೀವು ಆ ಲ್ಯಾಂಗ್ವೇಜ್ ಅನ್ನು ನೋಡಿದ್ರೆ ಯಾರಿಗೂ ಅರ್ಥ ಆಗ್ಲಿಕ್ಕಿಲ್ಲ ಅಂತ ಒಂದು ಲ್ಯಾಂಗ್ವೇಜ್ ಅನ್ನು ಉಪಯೋಗ ಮಾಡ್ತಾರೆ. ಅಂದ್ರೆ ಅರ್ಥವಿಲ್ಲದ ಸರ್ಕ್ಯುಲರ್ಗಳು ಸರಮಾಲೆ ಹೊರಟಿದೆ, ಅಧಿಕಾರಿಗಳು ಅರ್ಥ ಆಗ್ತಾ ಇಲ್ಲ, ಜನರಿಗೂ ಅರ್ಥ ಆಗ್ತಾ ಇಲ್ಲ. ಜನಸಾಮಾನ್ಯರು ನಮ್ಮ ಹತ್ರ ಸರ್ಕ್ಯುಲರ್ ಇದ್ರದೊಂದು ಅರ್ಥ ಹೇಳಿ ಅಂತ ಹೇಳಿದ್ರೆ ನಮಗೂ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಕ್ಲಿಷ್ಟತೆಯನ್ನು ಪ್ರತಿ ಒಂದು ಸರ್ಕ್ಯುಲರ್ ಕೂಡ ಇವತ್ತು ಕೂಡ ಆಡಳಿತ ಅಧಿಕಾರಿಗಳ ಒಂದು ಕೇಂದ್ರೀಕೃತವಾಗಿದೆ. ಇವತ್ತು ಇಂಪ್ಲಿಮೆಂಟ್ ಮಾಡಬಹುದು, ಅದನ್ನು ಯಾವ ರೀತಿಯಲ್ಲಿ ಅವರು ತಿರುಗಿಸಬಹುದು ಅಂತ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಕಂದಾಯ ಇಲಾಖೆಯಲ್ಲಿ ಒಬ್ಬ ಅಧಿಕಾರಿ ತಪ್ಪು ಮಾಡಿದ್ರೆ ಅಥವಾ ತಪ್ಪು ಬರಹ ಮಾಡಿದ್ರೆ ಅದರ ಬಗ್ಗೆ ನಾನು ಪ್ರಶ್ನೆಯನ್ನು ಮಾಡಲಿಕ್ಕಿದ್ದೇನೆ. ಬಹಳ ಪ್ರಮುಖವಾಗಿ ಗ್ರಾಮೀಣ ಭಾಗದ ಜನರಿಗೆ ಈ 9/11 ಕಾನೂನಿನಿಂದ ಹೇಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಇನ್ನು ನಗರ ಭಾಗದ ಜನರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಬೇಕು. ಬಹಳ ಪ್ರಮುಖವಾಗಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಇರುವಂಥದ್ದು ನಮ್ಮ ವೀಕ್ಷಕರಿಗೆ ಏನಾದರೂ ಕಂದಾಯ ಇಲಾಖೆ ಬಹಳ ಪ್ರಮುಖವಾಗಿ ಇವತ್ತು ನಾವು ಟಾಪಿಕ್ ಎತ್ತುಕೊಂಡಿರುವಂಥದ್ದು 9/11 ಚರ್ಚೆ. 9/11 ಬಗ್ಗೆ ತಮಗೇನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕೂಡ ಕೇಳಬಹುದು. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.